ಸಂಜೆಯ ಸ್ನ್ಯಾಕ್ಸಿಗೆ ನಾನು ಇವತ್ತು ಮೋಮೋಸ್ ಮಾಡ್ತಾ ಇದ್ದೇನೆ. ವೆಜ್ ಪನ್ನೀರ್ ಮೋಮೋಸ್ ಮಾಡ್ತಾ ಇದ್ದೇನೆ. ಪನ್ನೀರ್, ಆಮೇಲೆ ಇಲ್ಲಿ ಶುಂಠಿ, ಸ್ವಲ್ಪ ತುರಿದಿಟ್ಟಂಥ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಕ್ಯಾರೆಟ್ ಹಾಕೊಳ್ತಾ ಇದ್ದೇನೆ. ಒಂದರಿಂದ 2 ಕಾಯಿ ಮೆಣಸು, ಆಮೇಲೆ ಸ್ಪ್ರಿಂಗ್ ಆನಿಯನ್, ಆಮೇಲೆ ಕ್ಯಾಪ್ಸಿಕಮ್ ಹಚ್ಚಿಟ್ಟಿದ್ದೇನೆ. ಆಮೇಲೆ ವೈಟ್ ಈರುಳ್ಳಿ, ವೈಟ್ ಆನಿಯನ್ ಸಿಕ್ತಿದೆ, ಅದನ್ನು ಹಾಕೊಳ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಸಾಲ್ಟ್, ಸ್ವಲ್ಪ ನಮ್ಮ ಪೆಪ್ಪರ್ ಪೌಡರ್, ಬೇಕಿದ್ರೆ ಸ್ವಲ್ಪ ಗರಂ ಮಸಾಲೆ, ಇದನ್ನೆಲ್ಲ ಹಾಕೊಂಡು ಮಾಡ್ಕೊಳ್ಬಹುದು. ಇದನ್ನು ಫಸ್ಟಿಗೆ ಬಾಣಲೆಯಲ್ಲಿ ನಾನು ಎಣ್ಣೆ ಇಟ್ಕೊಳ್ತಾ ಇದ್ದೇನೆ. ಅದಕ್ಕೆ ಒಂದು 10ರಿಂದ 20 ಬೆಳ್ಳುಳ್ಳಿಯನ್ನು ಹಾಕೊಂಡೆ. ಆನಂತರ ಶುಂಠಿ, ಹೆಚ್ಚಿಟ್ಟಂತಹ ಶುಂಠಿ, ಸ್ವಲ್ಪ ಹಸಿ ವಾಸನೆ ಹೋಗೋದನ್ನು ಕೂತ್ಕೊಳ್ಳಿ. ಆಮೇಲೆ ಒಂದು ದೊಡ್ಡ 2 ಬಿಳಿ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಸ್ವಲ್ಪ 1 ಕಟ್ಟಲ್ಲಿ ಅರ್ಧ ಕಟ್ಟು ಸ್ಪ್ರಿಂಗ್ ಆನಿಯನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಆಮೇಲೆ ಕ್ಯಾಪ್ಸಿಕಮ್, ಅರ್ಧ ಸ್ಪ್ರಿಂಗ್ ಆನಿಯನ್, 1 ಕಟ್ಟಲ್ಲಿ ಅರ್ಧ ಸ್ಪ್ರಿಂಗ್ ಆನಿಯನ್ನ ನಾನು ಈಗ ಹಾಕೊಂಡೆ. ಅರ್ಧವನ್ನು ಹಾಗೆ ಇಟ್ಕೊಂಡಿದ್ದೇನೆ, ಕೊನೆಗೆ ಸೇರಿಸ್ಕೊಳ್ತೇನೆ. ನಾನು ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೆ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಹಸಿಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ನಾನಿಲ್ಲಿ 2 ಹಸಿಮೆಣಸಿನಕಾಯಿಯನ್ನು ಹೆಚ್ಚು ಹಾಕೊಂಡಿದ್ದೇನೆ. ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಖಾರ ಜಾಸ್ತಿ ಬೇಡ ಹೇಳಿದರೆ 1 ಅಥವಾ 2 ಸಾಕು ಹಸಿಮೆಣಸಿನಕಾಯಿ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ. ನಾನಿಲ್ಲಿ ಕಲ್ಲುಪ್ಪು ಹಾಕೊಳ್ತಾ ಇದ್ದೇನೆ, ಯಾಕೆಂದರೆ ಪುಡಿ ಉಪ್ಪು ಬೇಕಿದ್ರೆ ಪುಡಿ ಉಪ್ಪು ಕೂಡ ನೀವು ಸೇರಿಸ್ಕೊಳ್ಬಹುದು. ಕಲ್ಲುಪ್ಪು ಹಾಕಿದರೆ ಚೆನ್ನಾಗಿ ಮೆಲ್ಟ್ ಆಗೋವರೆಗೂ ಹುರ್ಕೊಳ್ಳಿ. ನಾರ್ಮಲ್ ಆಗಿ ನಮಗೆ ಈ ಈರುಳ್ಳಿಯನ್ನು ಕೂಡ ನಾವು ಸೇರಿಸ್ಕೊಳ್ಬಹುದು. ನನಗೆ ವೈಟ್ ಈರುಳ್ಳಿ ಸಿಕ್ತು, ಹಾಗಾಗಿ ನಾನು ಇದಕ್ಕೆ ವೈಟ್ ಈರುಳ್ಳಿಯನ್ನು ಸೇರಿಸ್ಕೊಂಡೆ. ನಾವು ಮಾಮೂಲಾಗಿ ಸಾಂಬಾರಿಗೆ ಹಾಕುವ ಈರುಳ್ಳಿ ಕೂಡ ಇದಕ್ಕೆ ಹಾಕೊಳ್ಬಹುದು. ನಮಗೆ ರಿಲಯನ್ಸಲ್ಲಿ ಸ್ಪೈರಲ್ಲೆಲ್ಲ ಸಿಗುತ್ತೆ ವೈಟ್ ಈರುಳ್ಳಿ, ಬೇಕಿದ್ರೆ ವೈಟ್ ಈರುಳ್ಳಿಯನ್ನು ಹಾಕ್ಕೊಳ್ಬೋದು. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಚೆನ್ನಾಗಿ. ಆಮೇಲೆ ನಾನು ಕಲ್ಲುಪ್ಪು ಹಾಕಿರೋದ್ರಿಂದ ಅದು ಚೆನ್ನಾಗಿ ನೀರಾಗಬೇಕು, ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಇಲ್ಲಾಂದರೆ ಕಲ್ಲು ಸಿಗುತ್ತೆ. ಈಗ ಕ್ಯಾರೆಟ್ ತುರಿದಿಟ್ಕೊಂಡಂಥ 1ರಿಂದ 1.5 ದೊಡ್ಡ ಕ್ಯಾರೆಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೇಕಿದ್ರೆ ನೀವು ಕ್ಯಾಬೇಜ್ ಒಂದು
ಸಣ್ಣ ತುಂಡು ಕ್ಯಾಬೇಜ್ ಕೂಡ ಹೆಚ್ಚಿ ಹಾಕ್ಕೊಳ್ಬೋದು, ನಾನು ಹಾಕ್ಕೊಂಡಿಲ್ಲ. ನನಗೆ ನಯನ ಅನ್ನುವವರು ಚಿಕನ್ ಗ್ರೀನ್ ಮಸಾಲೆದು ಒಂದು ರೆಸಿಪಿ ಹಾಕಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೇನೆ. ಆಮೇಲೆ ಸೋನಿಯಾ ಅವರು ಕೂಡ ಒಂದು ಮಟನ್ ಕರಿ, ಅಂದರೆ ನಾವು ಇಲ್ಲಿ ಮಾರಿ ಪೂಜೆಗೆ ಮಾಡುವಂಥ ಮಟನ್ ಕರಿಯ ಒಂದು ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಆ ವಿಡಿಯೋವನ್ನು ಕೂಡ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಪನ್ನೀರನ್ನು ಸೇರಿಸ್ಕೊಳ್ಳೋಣ. ನನ್ನ ಮಗ ಪೂರ್ತಿ ಪನ್ನೀರನ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದಾನೆ, ಅದನ್ನೆಲ್ಲ ಸೇರಿಸ್ಕೊಳ್ತೇನೆ ನಾನು. ಸಣ್ಣ ಪ್ಯಾಕೆಟ್ ಆದರೆ ಒಂದು 3/4 ಪ್ಯಾಕೆಟ್ ಸಾಕು ಪನ್ನೀರ್. ನಾನು 1 ಪ್ಯಾಕೆಟ್ ಹಾಕ್ಕೊಂಡೆ. ಈಗ ಪನ್ನೀರ್ ಹಾಕಿದ ನಂತರ ಖಾರ ಜಾಸ್ತಿ ಬೇಕು ಹೇಳಿದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದು ಅರ್ಧ ಸ್ಪೂನು ಪೆಪ್ಪರ್ ಹಾಕ್ಕೊಳ್ಳಿ, ಅರ್ಧ ಅಥವಾ 3/4 ಸ್ಪೂನು ಸಾಕು. ಆನಂತರ ಗರಂ ಮಸಾಲೆ ಪೌಡ್ರು ಸ್ವಲ್ಪ ನೋಡಿ, ನಾನೊಂದು ಬೇಕಿದ್ರೆ ಹಾಕ್ಕೊಳ್ಳಿ, ಇದು ಆಪ್ಷನಲ್, ನಾನು ಹಾಕ್ಕೊಳ್ತಾ ಇದ್ದೇನೆ. ಸಾಕು, ಗರಂ ಮಸಾಲೆ ಜಾಸ್ತಿ ಬೇಡ. ಇದಿಷ್ಟು ಗರಂ ಮಸಾಲೆ ಹಾಕ್ಕೊಳ್ಳಿ. ಬಾಡ್ಗ ಈಗ ನಾನು ಅರ್ಧ ಕಟ್ಟಲ್ಲಿ ಅರ್ಧ ಕಟ್ಟ ಸ್ಪ್ರಿಂಗ್ ಆನಿಯನ್ನ ಹೆಚ್ಚಿಟ್ಟದನ್ನು ಹಾಗೆ ಇಟ್ಕೊಂಡಿದ್ದೆ, ಅದನ್ನು ಕೂಡ ಈಗ ಲಾಸ್ಟಲ್ಲಿ ನಾನು ಸೇರಿಸ್ಕೊಳ್ತೇನೆ. 1 ಕಟ್ಟು ಸ್ಪ್ರಿಂಗ್ ಆನಿಯನ್ನಲ್ಲಿ ನಾನು ಮೊದಲಿಗೆ ಅರ್ಧ ಕಟ್ಟು ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೇನೆ. ಉಳಿದ ಅರ್ಧ ಕಟ್ಟನ್ನು ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ ನಾನು. ಆದಷ್ಟು ಸಣ್ಣಗೆ ಹೆಚ್ಚಿ, ಇದು ನನ್ನ ಮಗ ಹೆಚ್ಚಿದ್ದು, ಸ್ವಲ್ಪ ದೊಡ್ಡದೇ ಇದೆ. ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ನಾವು ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸ್ಟಫಿಂಗ್ಗೆ ಮಸಾಲ ರೆಡಿಯಾಗಿದೆ. ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನೀರು ಸೇರಿಸ್ಕೊಂಡು ನಾದಿ ಇಟ್ಕೊಂಡಿದ್ದೇನೆ. ಒಂದು ಅರ್ಧ ಗಂಟೆ ಇಟ್ಕೊಳ್ಬೇಕು ನಾವು ನಾದಿ. ಆ ನಂತರ ನೋಡಿ ಈ ಹದಕ್ಕೆ ಇಟ್ಕೊಳ್ಳಿ. ನಾವು ಕೊನೆಗೆ ನಾದಿ ಆದ ನಂತರ ಕೊನೆಗೆ ಪರೋಟಕ್ಕೆ ಹಾಕುವಾಗಲೇ ಇದರ ಮೇಲೆ ಕೂಡ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಾಯಿ ಮುಚ್ಚಿಟ್ಕೊಳ್ಬೇಕು. ಒಂದು ಅರ್ಧ ಗಂಟೆ ಇದು ಚೆನ್ನಾಗಿ ನೆನ್ಕೊಳ್ಳಿಕ್ಕೆ ಬಿಡಬೇಕು. ಈಗ ಅರ್ಧ ಗಂಟೆ ಆಗಿದೆ. ಈಗ ಸಣ್ಣ ಸಣ್ಣ ಉಂಡೆ ಮಾಡಿ ಚಪಾತಿ ಹಿಟ್ಟಿನಾಗೆ ನಾವು ಚಪಾತಿಯನ್ನು ರೆಡಿ ಮಾಡಿಕೊಂಡು ಅದರ ಮಧ್ಯೆ ಸ್ಟಫಿಂಗ್ ಮಾಡಿಟ್ಟಿದ್ದೇವಲ್ಲ ಆ ಮಸಾಲೆಯನ್ನು ಸೇರಿಸ್ಕೊಂಡು ಯಾವ ಶೇಪಿಗೆ ಬೇಕು ಆ ಶೇಪಿಗೆ ನಾವು ಮೊಮೋಸನ್ನು ಮಾಡಿ ಬೇಯಿಸಿಟ್ಕೊಳ್ಳೋದಷ್ಟೇ ಇದರ ಕೆಲಸ.